ಕಾಪಿಕಾಡ್ ಉಮಾಪುರಿ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನದ ಕ್ಷೇತ್ರಾಭ್ಯುದಯ ಬೋರ್ಡಾದ ನರತೊಂದುಪ್ಪುನ 48 ದಿನದ ಸಂಧ್ಯಾ ಭಜನೆ 10 ತಾರೀಕಿಗೆ ಸೋಮವಾರಗ 22ನೇ ದಿನಕ್ಕೆ ದುಂಬರಿದಳು. ನೇ ದಿನದ ಸಂಧ್ಯಾ ಭಜನೆಯನ್ನು ಪರಿಸರದ ಹಿರಿಯರು ಶ್ರೀ ಬೊಕ್ಕ ಶ್ರೀಮತಿ ಗೀತಾ ಕೂಸಪ್ಪಗಟ್ಟಿ, ಉಳ್ಳಾಲ ಬೈಲ್ದ ಶ್ರೀ ಬೊಕ್ಕ ಶ್ರೀಮತಿ ಪೂರ್ಣಿಮಾ ಚಂದ್ರಹಾಸ್ ದಂಪತಿಲು, ಪರಿಸರದ ಶ್ರೀಮತಿ ರಮಣಿ, ಶ್ರೀಮತಿ ರಮ್ಯಾ ಭರತ್ ಕಾಪಿಕಾಡ್, ಶ್ರೀಮತಿ ಪ್ರೀಷಿತಾ ಶ್ರುತಿ ರವಿ ಅಂಬಿಕಾರೋಡ್, ಶ್ರೀಮತಿ ಅಕ್ಷತಾ ನವೀನ್ ಕಾಪಿಕಾಡ್, ಶ್ರೀಮತಿ ತನುಜಾ ಮಹೇಶ್, ಶ್ರೀಮತಿ ಶಶಿಕಲಾ ತುಡರ್ ಬೆಳಗಾದ ಚಾಲನೆ ಕೊರಿಯರು. ಶ್ರೀ ಉಮಾಮಹೇಶ್ವರಿ ಕ್ಷೇತ್ರದ ಪ್ರಮುಖರು ಸಂಧ್ಯಾ ಭಜನೆ ಸಮಿತಿದಾಗಲೂ ಕಾರ್ಯಕ್ರಮದ ಮುತಾಲಿಗೆಡಿದ್ದರು.
ಮೂಡುಶೆಡ್ಡೆ ಜಾರದ ಬೆಟ್ಟದ ಶ್ರೀ ಅಂಬಿಕಾ ಅನ್ನಪೂರ್ಣೇಶ್ವರಿ ಭಜನಾ ಮಂದಿರದಕ್ಲು ತುಡರ್ ಬೆಳಗಾದು 22ನೇ ದಿನದ ಸಂಧ್ಯಾ ಭಜನೆಯನ್ನು ನಡಪಾತ್ ಕೊರಿಯರು.
ಬೇಗ